ಶಿರ್ವ ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ಬೃಹತ್ ಗಾತ್ರದ ಹೊಂಡ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಹೊಂಡ ಗುಂಡಿಗಳಿಂದಾಗಿ ನಿತ್ಯ ಅಪಘಾತ ಸಂಭವಿಸುತ್ತಿದ್ದು ರಾಜ್ಯ ಹೆದ್ದಾರಿ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನ ತಂದರೂ ಕೂಡ ಏನೂ ಪ್ರಯೋಜನ ಇಲ್ಲದಂತಾಗಿದೆ. ಸ್ಥಳೀಯ ಶಾಸಕರ ಬೇಜವಾಬ್ದಾರಿಯಿಂದಲೂ ಇಲ್ಲಿನ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ದುರಸ್ತಿಪಡಿಸಲು ಮುಂದಾಗುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಯುವ ಕಾಂಗ್ರೆಸ್ ಸಮಿತಿ ಮತ್ತು ಗ್ರಾಮಸ್ಥರಿಂದ ರಸ್ತೆ ತಡೆದು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ರಸ್ತೆಯಲ್ಲಿಯೇ ಕುಳಿತು ಶಾಸಕರು ಸಂಸದರ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ರಾಜಕೀಯ ದುರುದ್ದೇಶದಿಂದ ಈ ರಸ್ತೆಯನ್ನ ಡಾಮರೀಕರಣ ಮಾಡುತ್ತಿಲ್ಲ, ಇದರಿಂದ ನಿತ್ಯ ಓಡಾಟ ಮಾಡುವ ವಾಹನ ಸವಾರರಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಮುಂಚೆ ಏನು ಬಂತು ಅಪೆಂಡಿಕ್ಸ್ ನಲ್ಲಿ 8 ಕೋಟಿ ಸ್ಟಾರ್ಟಿಂಗ್ ಮಳೆಗಾಲ ಮುಂಚೆನೆ ಬಂತು. ಅಲ್ಲ ಅಲ್ಲ ನೀವು ಹೇಳೋದಲ್ಲ ಖಂಡಿತವಾಗಿಯೂ ರಾಜಕೀಯವಾಗಿರೋದ್ರಿಂದಾಗಿ ಇಲ್ಲಿಯ ಜನರಿಗೆ ಇಲ್ಲಿಯ ನಾಗರಿಕರಿಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡತಕ್ಕಂಥ ವ್ಯವಸ್ಥೆಗಳು ಆಗಿದೆ ಅನ್ನುವಂಥದ್ದು ನಾವು ಘಂಟಾಘೋಷವಾಗಿ ಹೇಳ್ತೇವೆ. ಘಂಟಾಘೋಷವಾಗಿ ಪಂಜಮಾರಿನಿಂದ ಈಚೆ ರಸ್ತೆಗಳು ಇಷ್ಟು ಹದಗೆಟ್ಟಿರುವಂಥ ಸಂದರ್ಭದಲ್ಲಿ ಅವರು ಮನಸ್ಸು ಮಾಡಿದರೆ, ಯಾರೇ ಜನಪ್ರತಿನಿಧಿ ಮನಸ್ಸು ಮಾಡಿದರೆ ಅದನ್ನು ಬಗೆಹರಿಸ್ಬೋದಿತ್ತು. ಬಟ್ ಅದರಲ್ಲಿ ಅವರ ಸ್ವಾರ್ಥ ಉಂಟು, ಜನರಿಗೆ ಸಮಸ್ಯೆ ಆಗೋ ಇರ್ಬೋದು, ಆದರೆ ಯಾವುದಂತ ನಮಗೆ ಗೊತ್ತಿಲ್ಲ. ಅದನ್ನು ಅವರು ನಮ್ಮ ಮುಂದೆ ಹೇಳಬೇಕಾಗಿದೆ. ನಾವೀಗ ಜನಪ್ರತಿನಿಧಿಗಳು ಯಾವತ್ತೂ ಕೂಡ ಒಮ್ಮೆ ಇಲೆಕ್ಟ್ ಆದೋದ್ಮೇಲೆ ಎಲ್ರಿಗೂ ಜನಪ್ರತಿನಿಧಿ. ಸೊ ನಮ್ಮ ಹಕ್ಕಿನ ಮುಖೇನ ನಾವು ಅವ್ರ ಹತ್ರ ಕೇಳ್ತಾ ಇದ್ದೇವೆ. ಇಷ್ಟು ವಿಳಂಬವಾಗಿ ಈ ರಸ್ತೆಗಳನ್ನು ದುರಸ್ತಿ ಇನ್ನೂ ಕೂಡ ಆಗದಿರೋದಕ್ಕೆ ಕಾರಣ ಅವರು ಹೇಳಬೇಕು ನಮಗೆ ಯಾಕೆ ಅನ್ನುವಂಥದ್ದು. ಅನುದಾನ ಬರಲಿಲ್ಲ, ಅನುದಾನ ಕೊಡಲಿಲ್ಲ ಅಂತ ಆದರೆ ಎಲ್ಲಿ ಅವ್ರು ಮಾತಾಡಬೇಕಲ್ಲ. ಬೇರೆ ಬೇರೆ ಕಡೆಯಲ್ಲಿ ಕೆಲಸಗಳು ಆಗಿರುವಂಥದ್ದು ನಾವು ನೋಡಿದ್ದೇವೆ, ನಮ್ಮ ಕಣ್ಣಾರೆ ನೋಡಿದ್ದೇವೆ. ಹಾಗಾದ್ರೆ ಇಲ್ಲಿ ಮಾತ್ರ ಯಾಕೆ ಆಗಲಿಲ್ಲ? ಇಲ್ಲಿ ಜನರು ಪಾಪ ಆಗಿದ್ದಾರೆ, ಈಗ ರೊಚ್ಚಿಗೆದ್ದಿದ್ದಾರೆ, ರಸ್ತೆಗೆ ಬಂದಿದ್ದಾರೆ. ಖಂಡಿತ ನಮಗೆ ಇಮ್ಮಿಡಿಯೇಟ್ ಆಗಿರೋ ವ್ಯವಸ್ಥೆಗಳು ಆಗಬೇಕು. ಇಲ್ಲಿ ಶಾಸಕರಿರುವುದು BJP ಶಾಸಕರು. ಅದೇ ರೀತಿ 5 ವರ್ಷಗಳ ಕಾಲ ಡಬಲ್ ಇಂಜಿನ್ ಸರ್ಕಾರ ಇರುವಾಗ ಸಹ ಅವರು ಮಾಡದ ಕಾರಣ ನಾವು ಈಗ ಅವರ ವಿರುದ್ಧವಾಗಿ ಮಾತಾಡಲಿಲ್ಲ ಅಂದರೆ ಮತ್ತೆ ಯಾರು ಮಾತಾಡೋದು? ಅವರು ವಿರೋಧ ಪಕ್ಷವಾಗಿ ನಾವು ಮಾತಾಡಲೇಬೇಕು. ಇಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕಾಪು ಕ್ಷೇತ್ರದ ವಿವಿಧ ಕಡೆಗಳಲ್ಲಿ ರಸ್ತೆ ದುರಸ್ತಿ ಕಾರ್ಯ ನಡೆಯಲಿಲ್ಲದಿದ್ದರೆ ಖಂಡಿತವಾಗಿ ಎಲ್ಲ ಕಡೆ ಹೋಗಿ ಉಗ್ರವಾಗಿ ಪ್ರತಿಭಟನೆ ನಡೆಸಿ ನಾವು ಮುಂದಿನ ದಿನಗಳಲ್ಲಿ ಜನರಿಗೆ ಒಂದು ಪರಿಹಾರ ದೊರಕಿಸುವ ಕಾರ್ಯ ಮಾಡ್ತೇವೆ ಅಂತ ಹೇಳಿ ನಾವು ಯೂತ್ ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇದ್ದೇನೆ. ಹೊಂಡ ಮುಚ್ಚುವ ಕಾರ್ಯಕ್ಕೆ ನಮ್ಮದು ಸಂಪೂರ್ಣ ಆಕ್ಷೇಪ ಇದೆ. ಯಾಕಂದರೆ ಹೊಂಡ ಮುಚ್ಚಿದ ಕೂಡಲೇ ಆ ಜಲ್ಲಿ ಉಂಟಲ್ಲ, ಮಳೆ ಬಂದರೆ ಸಂಪೂರ್ಣ ಅದರಲ್ಲಿ ನೀರಿನಲ್ಲಿ ಹೋಗ್ತದೆ. ಮತ್ತು ಜಲ್ಲಿ ಈಗ ಮಳೆ ಇಲ್ಲದಿದ್ದರೆ ಜಲ್ಲಿ ಎದ್ದು ಹೋಗಿ ಅದರಲ್ಲಿ ಪುನಃ ಬೀಳಲಿಕ್ಕೆ ಒಳ್ಳೆಯ ಅವಕಾಶ ಇದು. ಆದ್ದರಿಂದ ದಯಮಾಡಿ ಯಾರು ಕೂಡ ಜಲ್ಲಿ ಹಾಕುವ ಕೆಲಸ ಮಾಡಿದರೆ ಆ ಜಲ್ಲಿಯನ್ನು ನಾವು ಕೊಂಡೋಗಿ ಆ PW ಇಲಾಖೆ ಮುಂದೆ ಕೊಂಡೋಗಿ ಹಾಕ್ತೇವೆ. ಇನ್ನು ಪ್ರತಿಭಟನೆಯಿಂದಾಗಿ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆಯುವಂತೆ ಪೊಲೀಸರು ಮನವೊಲಿಸಿದ್ರು. ಆದರೆ ಅಧಿಕಾರಿ ಸ್ಥಳಕ್ಕೆ ಬರಬೇಕೆಂದು ಹೋರಾಟಗಾರರು ಪಟ್ಟು ಹಿಡಿದ್ರು. ಕೊನೆಗೆ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿಯನ್ನ ಸ್ವೀಕರಿಸಿದ್ರು. ವಿಪರೀತ ಮಳೆಯ ಕಾರಣ ಕಾಮಗಾರಿ ವಿಳಂಬವಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಡಾಮರೀಕರಣದ ಕಾಮಗಾರಿಗಳನ್ನು ಆರಂಭಿಸುತ್ತೇವೆ, ಕೂಡಲೇ ಹೊಂಡಗಳನ್ನು ಮುಚ್ಚುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು. ನಮ್ಮ ಇಂಜಿನಿಯರ್ಸ್ಗಳು ನಾವು ಪದೇ ನಿಮ್ಮ ರಸ್ತೆಗಳಿಗೆ ಬಂದು ನೋಡಿ. ಮುಂಚೆ ಏನು ಬಂತು ಅಪೆಂಡಿಕ್ಸ್ ನಲ್ಲಿ 8 ಕೋಟಿ ಸ್ಟಾರ್ಟಿಂಗ್ ಮಳೆಗಾಲ ಮುಂಚೆನೆ ಬಂತು. ಅಲ್ಲ ಅಲ್ಲ ನೀವು ಹೇಳೋದಲ್ಲ ಸರ್ಕಾರದಿಂದ ಹಂತವಾಗಿ ಬಿಡುಗಡೆ ಆಗ್ತದೆ ಅನುದಾನ. ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಯಾಕೆಂದರೆ ಒಂದೇ ಸರಿಗೆ ಎಲ್ಲ ರಸ್ತೆಗಳು ಪ್ರಪೋಸಲ್ಸ್ ನಾವು ಕಳಿಸಿರ್ತೀವಿ. ಆ್ಯಕ್ಚುಲಿ ಇಲ್ಲಿಂದ ನಮ್ಮ ಕಡೆಯಿಂದ ಹೋಗಿರುತ್ತೆ. ಅದರಲ್ಲಿ ಅನುದಾನ ಹಂತವಾಗಿ ಬಿಡುಗಡೆ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಬರೋದಿಲ್ಲ. ಹಂತವಾಗಿ ಬಿಡುಗಡೆ ಮಾಡಿದಾಗ ನಾವು ಹಂತವಾಗಿಯೇ ನಾವು ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ಅದು ಯಾವುದು ನಮ್ಮ ಕೈಲಿ ಇರೋದಿಲ್ಲ. ಅದೇ ಅನುದಾನಕ್ಕೆ ನಾವು ಮುಂಚೆ ಪ್ರಪೋಸಲ್ ಕಳಿಸ್ತೇವೆ, ಅದು ಹಂತವಾಗಿ ಬಂದಾಗೆಲ್ಲ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆ ಥರ ಆಗ್ತಾಯಿದೆ. ಈಗ ನೆಕ್ಸ್ಟು ನಮ್ಮ ಈ ಮಳೆಗಾಲ ನಿಲ್ತು ನಮ್ಮದು ಹಾಟ್ ಮಿಕ್ಸ್ ಪ್ಲಾಂಟ್ ಸ್ಟಾರ್ಟ್ ಆಗೋದು ಯಾವಾಗ? ಅಕ್ಟೋಬರ್ 2nd ವೀಕ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ಲಿ. ಅದು ಸ್ಟಾರ್ಟ್ ಆದ ತಕ್ಷಣ ನಾವು ಇಮಿಡಿಯೇಟಾಗಿ ಮಾಡ್ತೀವಿ. ತೊಗೊಂಡಿದ್ದೀವಿ ಅದನ್ನು. 1 ತಿಂಗಳಲ್ಲಿ ನಾನೀಗ ಅದು ಡ್ರೈನ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತೀನಿ. ಡ್ರೈನ್ ವರ್ಕು ಮತ್ತು ಅದು ಮೇನ್ ಅದು ಸಮಸ್ಯೆ ಏನಿದೆ, ಇಂಪಾರ್ಟೆಂಟ್ ಸಮಸ್ಯೆ ಆ್ಯಕ್ಚುಲಿ ಇದು ರಸ್ತೆಗೆ ಸಮಸ್ಯೆ ಇರೋದು ಅದು ಡ್ರೈನ್ ಇದು. ಡ್ರೈನ್ ಇದು ನಾನು ಮಾಡ್ಸೋಕ್ಕೆ ನಾನು ಮೊನ್ನೆ ಈಗ ಒಂದು 15 ಡೇಸ್ ಬ್ಯಾಕೆ ನಾನು ನೋಡಿಬಿಟ್ಟು ನಮ್ಮ ಇಂಜಿನಿಯರ್ಸ್ಗೆ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡಿ ರೆಡಿ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ಅಂತಲೂ ಹೇಳಿದ್ದೀನಿ.